ತಾಲೂಕಿನ ಶ್ರೀರಂಗಪುರ ತಾಂಡವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕನಾದ ಆನಂದ್ ಎಂಬಾತನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯಂದು ಶಾಲೆಗೆ ಗೈರು ಹಾಜರಾಗಿ ಸರ್ಕಾರದ ಮತ್ತು ಶಿಕ್ಷಣ ಇಲಾಖೆ ಆದೇಶವನ್ನು ಉಲ್ಲಂಘನೆ ಮಾಡಿದ್ದು, ಶಿಕ್ಷಕನ ವಿರುದ್ಧ ಕರ್ನಾಟಕ ರಣಧೀರ ವೇದಿಕೆಯು ಧ್ವನಿ ಎತ್ತಿದ ತಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸಿದ್ದಲಿಂಗಯ್ಯ ಶಿಕ್ಷಕನನ್ನು ಅಮಾನತು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಣಧೀರ ವೇದಿಕೆಯ ರಾಜ್ಯ ಕಾರ್ಯದರ್ಶಿ ಕೆಎನ್ ದೇವರಾಜು, ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ಮಂಜುಸ್ವಾಮಿ ಎಂಎನ್ ರಾಜು ಇತರರ ಕಾರ್ಯಕರ್ತರು ಹಾಜರಿದ್ದರು. ಏನು ಪಾವಗಡ ತಾಲೂಕಿನಲ್ಲಿ ಆನಂದಮ್ಮ ಶಿಕ್ಷಕರು ಅಂಬೇಡ್ಕರ್ ಜಯಂತಿಯನ್ನು ಮಾಡುವುದನ್ನು ನಿಲ್ಲಿಸಿ ಅವರು ಸ್ವೇಚ್ಛಾಚಾರವನ್ನು ಮೆರೆದಿರ್ತಾರೆ. ಅನಧಿಕೃತವಾಗಿ ಶಾಲೆಗೆ ಗೈರು ಹಾಜರಿ ಆಗಿರ್ತಾರೆ. ಜೊತೆಗೆ 1 ವರ್ಷದಿಂದ ಕೋವಿಡ್ ನೆಪದಲ್ಲಿ ಸರ್ಕಾರದ ಆದೇಶ ಇದೆ ಶಾಲೆಗೆ ಕಡ್ಡಾಯವಾಗಿ ಬರಬೇಕು ಅಂತ ಹೇಳಿ ಶಿಕ್ಷಕರಿಗೆ. ಆದರೆ ಅವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ಶಾಲೆಗೂ ಕೂಡ ಸರಿಯಾದ ರೀತಿಯಲ್ಲಿ ಹಾಜರಾಗಿರೋದಿಲ್ಲ. ಅದನ್ನು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದು ಅವರನ್ನು ಅಮಾನತು ಕೂಡ ಮಾಡಿರ್ತಾರೆ. ನಮ್ಮ ಕರ್ನಾಟಕ ರಣಧೀರರ ವೇದಿಕೆ ಅವರ ಗಮನಕ್ಕೆ ತಂದು ಅಮಾನತು ಕೂಡ ಮಾಡಿಸಿರ್ತದೆ. ಅದರ ಜೊತೆಗೆ ಅವರ ಆನಂದ್ರವರ ಮೇಲಧಿಕಾರಿಗಳಾದಂಥ ಆ ಕ್ಲಸ್ಟರ್ ಭಾಗದಂಥ ರಂಗನಾಥ್ ಅವರು, ನರಸಿಂಹಮೂರ್ತಿಯವರು, ಮತ್ತು ಪಾವಗಡ ವಿಭಾಗದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಸಿದ್ದಗಂಗಯ್ಯವರು ಕೂಡ